ನನ್ನ ಹುಟ್ಟೂರು ಜಗಳೂರು ತಾಲೂಕು, ಈಗ ದಾವಣಗೆರೆ ಜಿಲ್ಲೆ. ಮೊದಲು ಚಿತ್ರದುರ್ಗ ಜಿಲ್ಲೆ ಆಗಿತ್ತು. ನಮ್ಮ ತಂದೆಯವರು ಒಬ್ಬ ದೊಡ್ಡ ಜಮೀನ್ದಾರ್, ಅವರು ಹೆಸರು ಟಿಪ್ಪು ಸಾಬ್ರು ಅಂತ. ದೊಡ್ಡ ಟಿಪ್ಪು ಸಾಬ್, ದೊಡ್ಡ ಮನೆ ಅಂತ ನಮಗೆ ನಮ್ಮ ಅಲ್ಲಿ ಫೇಮಸ್ ನಮ್ಮದು. ನಮ್ಮ ಚಿಕ್ಕಪ್ಪನ ಹೆಸರು ಸಣ್ಣ ಟಿಪ್ಪು ಸಾಬ್ ಅಂತ. ನಮ್ಮ ತಂದೆ ಅಕ್ಕನ ಹೆಸರು ಟಿಪ್ಪುಮ ಅಂತ. ನಮ್ಮ ಅಣ್ಣನ ಹೆಸರು ಟಿಪ್ಪು ಸುಲ್ತಾನ್. ನನ್ನ ಹೆಸರು ಛೋಟ ಟಿಪ್ಪು ಸುಲ್ತಾನ್ ಅಂತ ಇಟ್ಟು ಮೊಹರಂ ತಿಂಗಳಲ್ಲಿ ನಾನು ಹುಟ್ಟಿರೋದ್ರಿಂದ, 7ನೇ ಕಡದಲ್ಲಿ ಹುಟ್ಟಿರೋದ್ರಿಂದ ಖಾಸಿಮ್, ಇಮಾಮೆ ಖಾಸಿಮ್ ಅವರ ಹೆಸರು ನನಗೆ ಇಟ್ಟಿದ್ರು. ಅದಾದ ನಂತರ 1970ರಲ್ಲಿ ನಾನು ವಿದ್ಯಾಭ್ಯಾಸಕ್ಕೆ ಚಿತ್ರದುರ್ಗಕ್ಕೆ ಬಂದು ನಾನು ಫಸ್ಟ್ ಇಯರ್ PUC ಅಡ್ಮಿಷನ್ ಆದೆ. ಅಂದಿನ ಸಮಯದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಹೋರಾಟಗಾರರಾಗಿರತಕ್ಕಂಥ ಪ್ರಪ್ರಥಮ ಬಾರಿಗೆ DSS ಕರ್ನಾಟಕಕ್ಕೆ ಪರಿಚಯಿಸತಕ್ಕ ನನ್ನ ಸ್ನೇಹಿತರಾದ M ಜಯಣ್ಣ ಅಂತ ಒಬ್ಬರು, ಅಲ್ಲಿಂದ ಇನ್ನೊಬ್ಬ ಹೋರಾಟಗಾರರಂತ ಸಿದ್ದರಾಮಯ್ಯರವರ ರೂಮ್ಮೇಟ್ ಹಾಕಂತ ಕುರುಬ ಸಮಾಜದವರು ಮುರುಘರಾಜೇಂದ್ರ ಒಡೆಯರು. 1977ನೇ ಇಸ್ವಿಯಲ್ಲಿ ನಾವು 3 ಜನದ್ದು ಡಿಗ್ರಿ ಆಯಿತು. ಅದಕ್ಕಿಂತ ಮುಂಚೆ 1974ರಲ್ಲಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಬಣ ಅಂತ ಒಂದು DSS ಅನ್ನು ನಾವು ಕಟ್ಟಿದ್ವಿ. ಆಗ ಇಡೀ ರಾಜ್ಯ ಪ್ರವಾಸ ಮಾಡಿ ಆಗಿನ ಸಮಯದಿಂದಲೂ ನಾವು ಹೋರಾಟ ಮಾಡಿ, ಆಮೇಲೆ ಚಿತ್ರದುರ್ಗದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವು ನೌಕರಿಗೆ ಹೋಗಲಿಲ್ಲ. ನಾವು 3 ಜನ ಮೊನ್ನೆ ತಾನೇ 1 ವರ್ಷದ ಹಿಂದೆ ಆ 2 ಹೋರಾಟಗಾರರು ನಮ್ಮ ಸ್ನೇಹಿತರು ಇಬ್ಬರು ಒಂದೇ ತಿಂಗಳಲ್ಲಿ ತೀರೋದ್ರು. ನಾವು 3 ಜನ ಹೋರಾಟಗಾರರು, 3 ಜನ ಯಾವುದನ್ನ ಒಂದು ಹೋರಾಟ ಕೊಟ್ಟರೆ ಇವರು ಗೆದ್ದೆ ಗೆಲಿತಾರಂತ ಒಂದು ಆತ್ಮವಿಶ್ವಾಸ ಜನಗಳಲ್ಲಿ ಆಗ್ತದೆ. ಯಾಕಂದರೆ ನಮ್ಮ ಹತ್ರ ಯಾವುದು ಕರಪ್ಷನ್ ಇರಲಿಲ್ಲ, ಹಣ ಮಾಡೋ ಆಸೆ ಇರಲಿಲ್ಲ. ಆದ್ದರಿಂದ ಏನಾಯ್ತಂದರೆ ನನಗೆ ಫಸ್ಟು ರಾಜಕೀಯ 1974-75ರಲ್ಲಿ ನಾನು NSU ಅಧ್ಯಕ್ಷನಾಗಿದ್ದೆ. ನಮ್ಮ ಗುರುಗಳು ದಿವಂಗತ ಗುಂಡ್ರಾಯರು ಅವರ ಟೀಮ್ನಲ್ಲಿ ನಾನು ಆಗಿನ ಕಾಲದಲ್ಲಿ ದಾವಣಗೆರೆ ಜಿಲ್ಲೆ ಇರಲಿಲ್ಲ, ಚಿತ್ರದುರ್ಗ ಜಿಲ್ಲೆ ಇತ್ತು. ಆಗ ನಾನು ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಪಕ್ಷದಿಂದ ಪ್ರಣವ್ ಮುಖರ್ಜಿ ಮತ್ತು ಗುಂಡೂರಾವ್ ಅಬ್ದುಲ್ ರಹಮಾನ್ ಆಂಥೋಳೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಪಕ್ಷದಿಂದ ವಜಾ ಮಾಡಿದ ನಂತರ ನಾವೊಂದು ಪಕ್ಷ ಕಟ್ಟಿದ್ದೀವಿ, IG ಅಂತ. IG ಪಕ್ಷದ ಅಭ್ಯರ್ಥಿ ನಾನು ಜಗಳೂರಿಂದ ಕಂಟೆಸ್ಟ್ ಮಾಡಿದ್ದೆ ನಾನು. ಅದಾದ ನಂತರ ಮತ್ತೆ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ. ಗುಂಡ್ರಾಯರು MP ಆದರು. ಅವ್ರು ತೀರೋದ ಮೇಲೆ ಮತ್ತೆ ಬಂಗಾರಪ್ಪರು KCP ಅಂತ ಮಾಡಿ ಅದಕ್ಕೂ ಸಹ ನನಗೆ ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅದಾದ ನಂತರ ಬಹಳಷ್ಟು ದಿವಸಗಳ ಕಾಲ ನಾನು ಸಂಘಟನೆಯಲ್ಲಿ ನಮಗೆ ಭಾಳ ಎತ್ತಿದ ಕೈ. ನಾನು ಸಂಘಟನೆ ಮಾಡೋದು ನೋಡಿ ನನಗೆ ಯಾರೇ ಮುಖ್ಯಮಂತ್ರಿ ಇರಲಿ, ಮಾಜಿ ಇರಲಿ, ಅವ್ರ ಕರೆದು ನನಗೊಂದು ಅಧಿಕಾರ ಕೊಡೋರು ಸಂಘಟನೆ ಮಾಡೋದಕ್ಕೋಸ್ಕರ. ಕೊನೆಗೆ ನನಗೆ ರಾಜಕಾರಣ ಬೇಜಾರಾಯಿತು. ನಾನು ಇಲ್ಲೇ ಬಂದು ಉಳ್ಳಾಲ್ನಲ್ಲಿ 1 ತಿಂಗಳಿದ್ದೆ. ನಾನು ಚುನಾವಣೆ ಸೋತಾಗ ಬಂದು 1 ತಿಂಗಳು ಸುಮ್ಮನೆ ಉಳ್ಳಾಲ್ಗೆ ಬರೋದು, ದರ್ಗಾದಲ್ಲಿ ಕುಂತ್ಕೊಳ್ಳೋದು. ಒಂದು ಪ್ಯಾರಿಸ್ ಲಾಡ್ಜ್ ಅಂತ ಇತ್ತು ಇಲ್ಲಿ, ರಾತ್ರಿ ಹೋಗಿ ಮಲಗೋದು. 1 ತಿಂಗಳ ಕಾಲ ಆದ ತಕ್ಷಣ ನನಗೆ ರಾತ್ರಿ ಕನಸಿನಲ್ಲಿ ನನಗೆ ಹುಲಿಗಳು ಗರ್ಜನೆ ಮಾಡೋದು, ಹುಲಿಗಳು ಶಬ್ದ ಆಗೋದು, ಇದು ನನಗೆ ಯಾವಾಗಲೂ ನನಗೆ ಬಹಳ ಡಿಸ್ಟರ್ಬ್ ಮಾಡ್ತಿದ್ದು. ನನಗೆ ಬೆಂಗಳೂರಿನಲ್ಲಿ ಒಂದು ಹಜರತ್ ತವಕ್ಕಲ್ ಮಸ್ತಾನ್ ಶಾಹಿಲಿ ದರ್ಗಾ ಅಂತ ಇದೆ. ಆ ದರ್ಗಾಕ್ಕೆ ನಾನು ವಿಸಿಟ್ ಕೊಡ್ತಿರ್ತೀನಿ ಯಾವಾಗ ಹೋದ್ರು. ಅಲ್ಲಿ ಕೂತಾಗ ಒಬ್ಬ ಹಿರಿಯರು, ಒಂದು 90 ವರ್ಷ ಇರ್ಬೋದು ಗುರುಗಳು, ನನಗೆ ಕೇಳಿದಾಗ ನೀವು ಯಾಕೆ ಒಂಥರ ಇದ್ದೀರ ಅಂತ. ಇಲ್ಲ ನನಗೆಲ್ಲ ಕನಸಿನಲ್ಲಿ ಗೆದ್ದಾಗ್ತಿದೆ ಅಂದಾಗ ನೀವು ತಕ್ಷಣ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಂದು. ನಾನು ಅದುವರೆಗೆ ಶ್ರೀರಂಗಪಟ್ಟಣ ನೋಡಿಲ್ಲ, ಕಾಲೇಜ್ನಲ್ಲಿ ಇದ್ದಾಗಲೂ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿಲ್ಲ, ನೋಡಿಲ್ಲ. ಪ್ರಪ್ರಥಮ ಬಾರಿಗೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋದೆ. ಅವತ್ತು 6 ಗಂಟೆ ಸಮಯ, ಆವಾಗಲೇ ಡೋರ್ ಕ್ಲೋಸ್ ಮಾಡ್ತಿದ್ರು. ಅವತ್ತು ನನಗೆ ಅಪರಿಚಿತರು ಅವ್ರು ಕರೆದು ನನಗೆ ಒಳಗಡೆ ದುವಾ ಮಾಡಿ ಅವರ ಚಾದರ್ನ ತಲೆ ಮೇಲೆ ಇಟ್ಟು ಕಳಿಸಿದ್ರು ನನಗೆ ವಾಪಸ್. ನಾನು ಚಿತ್ರದುರ್ಗ ಬಂದು 4 ಮೀಟಿಂಗ್, ಹಿಂದೂಗಳದ್ದು ಸಪ್ರೇಟ್, ಮುಸಲ್ಮಾನರು ಸಪ್ರೇಟ್ ಮಾಡಿದೆ. ಎಲ್ಲ ಸೇರಿಸಿ ಒಂದು ಸಭೆ ಮಾಡಿದೆ. ಅವಾಗ ನಮ್ಮ ಜನಾಂಗದವ್ರು ಏನು ಮಾಡಿದ್ರು, ಬೇಡ ನಿಮ್ಮ ಕೈಲಿ ಆಗೋದಿಲ್ಲ, ಒಂದು 25 ಜನ ಸೇರೋದಿಲ್ಲ, ಯಾಕೆ ಕಾರ್ಯಕ್ರಮ ಮಾಡ್ತೀರ. ಮತ್ತೆ ನಾನು ಬಂದೆ ತವಕ್ಕಲ್ ಮಸ್ತಾನ್ ಶಾಹಿಲಿ ದರ್ಗಾದಲ್ಲಿ. ಮತ್ತೆ ಗುರುಗಳಿಗೆ ಹೇಳಿದೆ, ಈ ಥರ ಹೇಳ್ತಾರೆ ಜನ ಅಂದರು. ಹಜರತ್ ಟಿಪ್ಪು ಸುಲ್ತಾನ್ ಅವರು, ವಲಿಯವರು, ನಿನ್ನ ಕಾರ್ಯಕ್ರಮಕ್ಕೆ ಜನ ಬರೋದಿಲ್ಲ, ಪರಿಷ್ಠೆಗಳು ಬರೋದು, ಈ ಕಾರ್ಯಕ್ರಮಕ್ಕೆ ಬರೋರು ಪರಿಷ್ಠೆಗಳು ಅಂತ ಹೇಳ್ಬಿಟ್ರು ಅವರು. ಅದಾದ ನಂತರ ನಾನು ಡೇಟ್ ಅನೌನ್ಸ್ ಮಾಡಿದೆ, ನವೆಂಬರ್ 10ನೇ ತಾರೀಕು. 11 ಗಂಟೆ ಆದರೂ ಒಬ್ಬರು ಬಂದಿಲ್ಲ. 5 ನಿಮಿಷದಲ್ಲಿ 10,000 ಜನ ಬಂದ್ಬಿಟ್ರು. ನನಗೆ ಆಶ್ಚರ್ಯ ಆಗ್ತಿದೆ, ಏನು 100 ಜನ ಬರ್ಬೋದು, ಈ ಕಡೆಯಿಂದ 1,2,000, ಈ ಕಡೆ 1,2,000, 10,000ದಿಂದ 15,000 ಜನ ಆಗ್ಬಿಟ್ರು.
ಅದು ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು. ನಾನು ಚಿತ್ರದುರ್ಗದ ಲೆವೆಲ್ಗೆ ಮಾಡಬೇಕನ್ನೋನು ರಾಜ್ಯಾದ್ಯಂತ ವಿಸ್ತಾರ ಮಾಡಿಸಿದೆ. ಸುಮಾರು ರಾಜ್ಯಾದ್ಯಂತ 350 ರೋಡ್ ಶೋ. ನಾನು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಆ ಏರಿಯಾದ ಮಠಾಧೀಶರು ಹಿಂದೂ ಮುಸ್ಲಿಂ ಸೇರಿ ಮಾಡಿದರೆ ಮಾತ್ರ ನಾನು ಕಾರ್ಯಕ್ರಮ ಬರ್ತೀನಿ, ಹೊರತು ಮುಸಲ್ಮಾನರ ಕಾರ್ಯಕ್ರಮ ಆಗಬಾರ್ದು ಅದು. ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಠಾಧೀಶರು, ಆಮೇಲೆ ನಮ್ಮ BJP ಅವರು ಬಂದು ಭಾಷಣ ಮಾಡಿದರು, RSSನವರು ಬಂದು ಸಹ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿದರು, ಎಲ್ಲರೂ ತಾರೀಫ್ ಮಾಡಿದ್ರು. ಯಾವಾಗ ನಾವು ಸಿದ್ದರಾಮಯ್ಯರಿಗೆ ನಾನು ಮತ್ತೆ HK ಪಾಟೀಲ್ ಸಾಹೇಬರು ಹೋಗಿ ಅವ್ರಿಗೆ ರಿಕ್ವೆಸ್ಟ್, ತಲಕಾಡು ಚಿಕ್ಕರಂಗೌಡ ಅಂತ ಒಬ್ಬರಿದ್ರು, ಅವ್ರ ಇತಿಹಾಸಕಾರರು, ಅವರೇ ಟಿಪ್ಪು ಸುಲ್ತಾನ್ನ ಇತಿಹಾಸ ಬಗ್ಗೆ ಬರೆದು ಅವರು ನನ್ನ ಟೀಮ್ನಲ್ಲಿ ಇದ್ರು. ಹೋಗಿ ಅವರಿಗೆ ಮನವಿ ಮಾಡಿದಾಗ HK ಪಾಟೀಲ್ ಅವರು ಮನವರಿಕೆ ಮಾಡಿದ್ರು ಸಿದ್ದರಾಮಯ್ಯವ್ರಿಗೆ, ಸರ್ ಮುಸಲ್ಮಾನರಲ್ಲಿ 3-4 ಪಂಗಡ ಇದ್ದಾವೆ, ಟಿಪ್ಪು ಸುಲ್ತಾನ್ ಅಂದ್ರೆ ಎಲ್ಲ ಒಂದಾಗ್ಬಿಡ್ತಾರೆ, ನಾವು ಯಾಕೆ ಒಂದು ಮಾಡಬಾರ್ದು ಅಂದಾಗ ಅವಾಗ ಸಿದ್ದರಾಮಯ್ಯರವರು ಸಹಿ ಹಾಕಿದ್ರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಬೇಕಂತ. ಅವಾಗ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ BJPರು RSS ಟಿಪ್ಪು ಸುಲ್ತಾನ್ಗೆ ತಾರೀಫ್ ಮಾಡ್ತಿದ್ದರು, ಟಿಪ್ಪು ಸುಲ್ತಾನ್ ಜಯಂತಿನ ಸರ್ಕಾರದಿಂದ ಆಚರಣೆ ಮಾಡಿದಾಗ ಎಲ್ಲ ಉಲ್ಟಾ ಹೊಡೆದ್ಬಿಟ್ರು ಅವರು. ಟಿಪ್ಪು ಸುಲ್ತಾನ್ ಅಂತರು ಇಂಥವ್ರು ಇಂಥರಂತ ಅವ್ರು ಬಯೋದಕ್ಕೆ ಶುರು ಮಾಡಿ ಕೊನೆಗೆ ಟಿಪ್ಪು ಸುಲ್ತಾನ್ ಜಯಂತಿನೇ ರದ್ದಾಯಿತು. ಆದರೂ ಸಹ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನ ನಾವು ಖಾಸಗಿ ಕಾರ್ಯಕ್ರಮವಾಗಿ ಮೊದಲಿಂದ ಆಚರಣೆ ಮಾಡ್ತಿದ್ದೀವಿ. ಈಗಲೂ ಖಾಸಗಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಅದರಲ್ಲಿ ಸರ್ಕಾರದಲ್ಲಿ ಆದೇಶ ಏನು ಮಾಡಿದೆ ಅಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಣೆ ಮಾಡತಕ್ಕದ್ದನ್ನು ರದ್ದು ಮಾಡಿದ್ದೀವಿ ಅಷ್ಟೇ, ಖಾಸಗಿ ಕಾರ್ಯಕ್ರಮ ರದ್ದು ಮಾಡಿಲ್ಲ ನಮಗೆ. ಅದನ್ನ ಈ ಪೊಲೀಸ್ ಸಿಬ್ಬಂದಿಯವರು ಏನು ಮಾಡ್ತಾರಂದ್ರೆ, ಅದು ರದ್ದು ಮಾಡಿದ್ದಾರೆ, ದಯವಿಟ್ಟು ಇದು ತಪ್ಪು ಮಾಹಿತಿ. ಇದು ನಾನು ಪೊಲೀಸ್ ಜನರಲ್ ಡೈರೆಕ್ಟರ್ ಅವ್ರಿಗೆ ನಾನು ಮಾತಾಡಿದೆ, ಏನು ಸರ್ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೂ ನೀವು ಅಡ್ಡಪಡಿಸ್ತಿರಲ್ಲ, ಜಯಂತಿ ರದ್ದು ಮಾಡಿದರೆ ಬಿಡ್ರಿ, ಬೇಡ ನಿಮಗೆ ಸರ್ಕಾರದ ಅವಶ್ಯಕತೆನೇ ಇಲ್ಲ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳು 106 ವರ್ಷದಿಂದ ನಾವು ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಹೇಳಿದಾಗ ಅವರು ಗ್ರೀನ್ ಸಿಕ್ಕಲ್ ಕೊಟ್ಟು ಇಲ್ಲಿನೂ ಸ್ವಲ್ಪ ತೊಂದರೆ ಕೊಟ್ಟರು ಅಂತ ನಮ್ಮ ಇವ್ರು ಹೇಳಿದ್ರು ಅಧ್ಯಕ್ಷರು, ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ. ನಿಜವಾಗಲೂ ಖಾಸಗಿ ಕಾರ್ಯಕ್ರಮ ಅಡ್ಡಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಖಾಸಗಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ರದ್ದಾಗಿದೆ ಹೊರತು ಖಾಸಗಿ ಕಾರ್ಯಕ್ರಮ ರದ್ದಾಗಿಲ್ಲ. ಆದ್ರಿಂದ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಬಹಳ ಮಾತಾಡೋದಕ್ಕೆ ನಮ್ಮ ಇವರು ಬಂದಿದ್ದಾರೆ. ಅವರು ಟಿಪ್ಪು ಸುಲ್ತಾನ್ ರವರು ಮೊಟ್ಟ ಮೊದಲು ನಾನು ಮಸ್ಜಿದ್ ಆಲದ ಹತ್ರನೂ ಹೋಗಿ ಭೇಟಿ ಕೊಟ್ಟು ಬಂದೆ. ಅಲ್ಲೇನು ಗಲಾಟೆ ಇಲ್ಲ. ಮಸ್ಜಿದ್ ಆಲ ಕಟ್ಟಿದವ್ರು ಯಾರಂದ್ರೆ ಟಿಪ್ಪು ಸುಲ್ತಾನ್ ಅವರು ಮಸ್ಜಿದ್ ಆಲ ಕಟ್ಟಿದ್ದ 12 ವರ್ಷದ ನಂತರ ಅವರು ಹುತಾತ್ಮರಾಗ್ತಾರೆ. ಅವರು ಟಿಪ್ಪು ಸುಲ್ತಾನ್ ಮಂತ್ರಿ ಮಂಡಲದಲ್ಲಿ 14-15 ಜನರಲ್ಲಿ 6-7 ಜನ ನಮ್ಮ ಹಿಂದೂ ಬಾಂಧವರು ಇರ್ತಾರೆ. ಅದರಲ್ಲಿ ಆಗ ಮಸ್ಜಿದ್ ಆಲದ ಜವಾಬ್ದಾರಿ ಪೂರ್ಣಿಯರು ತಗೊಂಡಿರ್ತಾರೆ. ಪೂರ್ಣಿಯ ಪಂಡಿತ್ತು ಮತ್ತೆ ಆ ಭಾಗದ ಮತ್ತೆ ಇರತಕ್ಕಂಥ ಕೆಲವು ಮಂತ್ರಿಗಳು ಹಿಂದೂ ಬಾಂಧವರು ನಿಂತು ಆ ಮಸ್ಜಿದ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ದೇವಸ್ಥಾನ ಇತ್ತು ಅಂತ. ಆಯ್ತು, ಟಿಪ್ಪು ಸುಲ್ತಾನ್ ಹುತಾತ್ಮರಾದ್ರು 12 ವರ್ಷದ ನಂತರ. ಮೈಸೂರು ಮಹಾರಾಜರು ಟಿಪ್ಪು ಸುಲ್ತಾನ್ ಹುತಾತ್ಮರಾದ ನಂತರ ಅವ್ರ ಮನೆಯಿಂದ ಗಂಧದ ಕಾರ್ಯಕ್ರಮ, ಮೊನ್ನೆ ಆಯ್ತು ಗಂಧದ ಕಾರ್ಯಕ್ರಮ, 231ನೇ ಗಂಧದ ಕಾರ್ಯಕ್ರಮ ಆಯ್ತು. ಅದು ಸರ್ಕಾರಿ ಕಾರ್ಯಕ್ರಮಗಳು. ಟಿಪ್ಪು ಸುಲ್ತಾನನ ಗಂಧದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಿದ್ದಾರೆ. ಕಾರಣ, ಟಿಪ್ಪು ಸುಲ್ತಾನ್ ರವರ ನೋಡೋದಕ್ಕೆ ಬಂದಿರತಕ್ಕಂಥ ಹಣ ಸುಮಾರು ವರ್ಷಕ್ಕೆ 70-80 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ. ಅವ್ರು ಚಪ್ಪಲಿ ಬಿಟ್ಟಿರತಕ್ಕಂಥ ಜಾಗದ ಕಲೆಕ್ಷನ್ ತಗೊಂಡು ಸರ್ಕಾರ ಅದರಲ್ಲಿ ಒಂದು 3 ಲಕ್ಷ ಕೊಡುತ್ತೆ. ಉಳಿದಿದ್ದಣ ಸರ್ಕಾರ ತಗೊಳುತ್ತೆ. ಶಹೀದ್ ರಹಮತುಲ್ಲಾ ಅವರು ಮಲಗಿದ್ರು ಸಹ ಇವತ್ತಿನ ದಿವಸ ದುಡಿತಿದ್ದಾರೆ. ಅವರ ಹಣದಲ್ಲಿ ಕಾರ್ಯಕ್ರಮ ಅವರು ಮಾಡ್ಕೊಂತಿಲ್ಲ. ಆದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ಅಲ್ಲಿ ಮಸ್ಜಿದ್ ಆಲದಲ್ಲಿ ಮೈಸೂರು ಮಹಾರಾಜರು ಅವರು ಗಂಧ ತರ್ತಿದ್ರು ಅವ್ರ ಮನೆಯಿಂದ. ಅವ್ರಿಗೆ ಗೊತ್ತಿದ್ರೆ ದೇವಸ್ಥಾನ ಇದೆ ಅಂತಾರೆ, ಅವರೇ ಕ್ರಮ ಕೈಗೊಳ್ತಿದ್ರು. ಆದ್ರಿಂದ ಟಿಪ್ಪು ಸುಲ್ತಾನ್ ರವರು ಈಗ ಮೊಟ್ಟ ಮೊದಲ ಬಾರಿಗೆ ರೇಷ್ಮೆಯನ್ನ ಪರಿಚಯಿಸಿದ್ರು. ಅವರು ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ರೇಷ್ಮೆಯನ್ನು ಪರಿಚಯಿಸತಕ್ಕಂಥ ವ್ಯಕ್ತಿ. ಸುಮಾರು 40 ಲಕ್ಷ ಕುಟುಂಬಗಳು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ರೇಷ್ಮೆಯಿಂದ ರೈತರು ದುಡಿತಿದ್ದಾರೆ. ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ, ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ, ಯಾರು ಹೇಳಿದ್ದು ಮೈಸೂರಲ್ಲಿ ಅಂತ ನಾನು ಹೇಳಿದೆ ಪತ್ರಿಕೆಯಲ್ಲಿ. ನೀವು ಹೋಗಿ ಲಂಡನ್ನಿಗೆ ಹೋಗ್ರಿ, ಅವ್ರ ಎಕ್ಸಿಬಿಷನ್ ಅಲ್ಲಿ ಟಿಪ್ಪು ಸುಲ್ತಾನ್ಗೆ ಮೈಸೂರಿನಿಂದ ಟೈಟಲ್ ಕೊಟ್ಟರು ಬ್ರಿಟಿಷರು. ಲಂಡನ್ನಿಗೆ ಹೋದ್ರೆ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲ ದಾಖಲಾತಿ ಸಿಗುತ್ತವೆ. ಯಾಕಂದ್ರೆ ಹೆಚ್ಚಿನ ಉಪಯೋಗ ತಗೊಂಡರೆ ಅವ್ರ ಭಾಗದ ಜನ. ಆದ್ರಿಂದ ಅಲ್ಲಿಂದ ಇವರು ಏನು ಮಾಡಿದ್ರು ಅಂದ್ರೆ, ಮೊಟ್ಟ ಮೊದಲಿಗೆ ಭಾರತ ದೇಶದ ಇತಿಹಾಸದಲ್ಲಿ ಮದ್ಯಪಾನ ನಿಷೇಧ ಏನಾದರೂ ಮಾಡಿರತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಆದರೂ ಟಿಪ್ಪು ಸುಲ್ತಾನ್ ರವರು. ಮದ್ಯಪಾನ ನಿಷೇಧ ಇಡೀ ಭಾರತ ದೇಶದಲ್ಲಿ ಯಾರು ಮಾಡಿಲ್ಲ. ಆಗಿನ ಕಾಲದಲ್ಲಿ ಎಮರ್ಜೆನ್ಸಿ ಅಂತ ಒಂದು ಕಾನೂನು ತೆಗೆದು ಟಿಪ್ಪು ಸುಲ್ತಾನ್ ಅವರು
ಇಡೀ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಯಾಗಿದ್ದು ಎಮರ್ಜೆನ್ಸಿ ಕಾನೂನು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ. ಆದ್ರಿಂದ ಅವಾಗ ಮೀರ್ ಸಾದಿಕ್ ಮತ್ತು ಪೂರ್ಣಯ್ಯ ಪಂಡಿತ್ ಹೇಳ್ತಾರೆ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಇದು ಎಕ್ಸೈಸ್ ತೆಗೆದ್ರೆ ಅಂದಾಗ, ನಮ್ಮ ಸರ್ಕಾರ ಹೋದ್ರೂ ಪರವಾಗಿಲ್ಲ ಮದ್ಯಪಾನ ನಿಷೇಧ ಆಗ್ಬೇಕಂತ ನಮ್ಮ ಸಿರಿಗೇರಿ ಶ್ರೀಗಳಿದ್ದಾರೆ, ತಮಗೆ ಗೊತ್ತಿರಬಹುದು, ದೊಡ್ಡ ಸ್ವಾಮೀಜಿ ಅವರು ತಮ್ಮ ಭಾಷಣದಲ್ಲಿ, ಪ್ರತಿ ಭಾಷಣದಲ್ಲಿ ಹೇಳ್ತಾರೆ, ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಮದ್ಯಪಾನ ನಿಷೇಧ ಆಗಿದ್ದು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ. ಆಮೇಲೆ ಈ ಟಿಪ್ಪು ಸುಲ್ತಾನ್, ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಏನು ಪುಸ್ತಕ ಏನು ಗಿದ್ವಾನಿ ಅವರು ಬರೆದಿದ್ದಾರೆ, ಮೂಲತಃ ಅವರು RSS ನವರು, ಆಲ್ ಇಂಡಿಯಾ RSS ಚೇರ್ಮನ್ ಆಗಿರ್ತಾರೆ ಅವರು. ಅವರಿಗೆ ಆಲ್ ಇಂಡಿಯಾ ಏರ್ಪೋರ್ಟ್ ಚೇರ್ಮನ್ ಆಗಿ ಅವರಿಗೆ ಸರ್ಕಾರದಿಂದ ನೇಮಕ ಮಾಡಿರ್ತಾರೆ. ಅವರು ಲಂಡನ್ನಿಗೆ ಒಂದು ಬಾರಿ ಹೋದಾಗ, ಎಕ್ಸಿಬಿಷನ್ ನೋಡೋಕೆ ಹೋದಾಗ, ಅಲ್ಲಿ ಬ್ರಿಟಿಷಿನ ಒಬ್ಬ ವಿದ್ಯಾರ್ಥಿ ಪರಿಚಯ ಆಗ್ತಾನೆ ಅವರಿಗೆ. ಪರಿಚಯ ಆದ ತಕ್ಷಣ ಅವ್ರು ಹೇಳ್ತಾರೆ, ನೀವ್ಯಾರು ಭಾರತೀಯರ? ಹೌದು ಭಾರತೀಯರ ಅಂದ ತಕ್ಷಣ ಟಿಪ್ಪು ಸುಲ್ತಾನ್ ಅವ್ರಿಗೆ ಗೊತ್ತಾ? ನನಗೆ ಅಷ್ಟು ಗೊತ್ತಿಲ್ಲ. ಇಲ್ಲ, ಅವ್ರ ಬಗ್ಗೆ ನಾನು PhD ಮಾಡೋಕ್ಕೆ ಬಂದೇನ ಆದಾಗ ಗಿದ್ವಾನಿ ಅವರು ಇಡೀ ಇಂಡಿಯಾನ ವರ್ಲ್ಡ್ನ ತಿರುಗಾಡಿ ಒಂದು ಲೋಡ್ ಪುಸ್ತಕ ಸಿಗ್ತಾವೆ ಟಿಪ್ಪು ಸುಲ್ತಾನ್ ಇತಿಹಾಸದ ಬಗ್ಗೆ. ಅದರಲ್ಲಿ ಒಂದು ಕೂದಲಷ್ಟು ಮಾತ್ರ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಬರೆದಿರೋದು, ಮೊದಲನೇ ಪೇಜ್ನಲ್ಲಿ ಬರೆದಾರೆ ಅವರು. ಬಹಳಷ್ಟು ದಾಖಲಾತಿ ಇದ್ದವರು ಅವರು ಬರೆದಕ್ಕಂಥ ಆಮೇಲೆ ಕುಣಿಗಲ್ ಟೆಡ್ ಫಾರಂ ಇರ್ಬೋದು, ಆಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಇರೋದು, ರೇಷ್ಮೆ ಬೆಳೆ ಆಗೋದು, ರಾಕೆಟ್ ತಯಾರಿಕೆ ಆಗಿರ್ಬೋದು, ಬನ್ನೂರು ಕುರಿ ಅಂತ ಪರಿಚಯ ಮಾಡ್ತಾರೆ ರೈತರಿಗೋಸ್ಕರ. ಬನ್ನೂರು ಕುರಿ, ಆ ಕುರಿನ ಮೊಟ್ಟ ಮೊದಲಿಗೆ ಅವರು ಪರಿಚಯ ಮಾಡೋದು ಟಿಪ್ಪು ಸುಲ್ತಾನ್ ಅವರು. ಅಮೃತ್ ಮಹಲ್ ತಳಿ ಅಂತ ಎತ್ತು, ಅಮೃತ್ ಮಹಲ್ ತಳಿ ಅಂತ ಹೇಳಿ 3 ಎತ್ತಿನ ಶಕ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆ ಎತ್ತುಗಳಿದ್ದಾವೆ. ಅದಾದ್ಮೇಲೆ ನಾಯಕನಟ್ಟಿ ಅಂತ ಇದೆ, 40,000 ಕಿಲೋಮೀಟರ್ ಇರ್ತಕ್ಕಂಥ ಈ ಕರ್ನಾಟಕವನ್ನು 98,000 ಕಿಲೋಮೀಟರ್ಗೆ ವಿಸ್ತಾರ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು. 80,000 ಗಂಧದ ಎಣ್ಣೆಯನ್ನು ಫಸ್ಟ್ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಹಜರತ್ ಟಿಪ್ಪು ಸುಲ್ತಾನ್ ಅವರು. ಪೋಸ್ಟಲ್ ಸಿಸ್ಟಮ್ ಇರಲಿಲ್ಲ ಕರ್ನಾಟಕದಲ್ಲಿ, ಪೋಸ್ಟಲ್ ಸಿಸ್ಟಮ್ ಅನ್ನು ಪರಿಚಯ ಮಾಡಿದ್ರು ಟಿಪ್ಪು ಸುಲ್ತಾನ್ ರವರು. ಅದಾದ ನಂತರ ದಲಿತರಿಗೆ ಲ್ಯಾಂಡ್ ಓನರ್ಶಿಪ್ ಕೊಟ್ಟಿದ್ದು ಭಾರತದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಯಾರನ್ನಿದ್ರೆ ದಲಿತರಿಗೆ ಲ್ಯಾಂಡ್ ಓನರ್ ಮಾಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ರವರು. ಅದಾದ ನಂತರ ಕನ್ನಂಬಾಡಿ ಕಟ್ಟೆಯ ನೀಲ ನಕ್ಷೆಯನ್ನು ತಯಾರು ಮಾಡಿಸ್ತಕ್ಕಂಥ, ಈಗೇನು KRS ಅಂತ ಹೇಳ್ತಿದ್ರಲ್ಲ, ಅದರ ನೀಲ ನಕ್ಷೆಯನ್ನು ತಯಾರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರು. 850 ದೇವಸ್ಥಾನಗಳು ಕಟ್ಟಿದ್ದಾರೆ. ಶೃಂಗೇರಿ ಮಠ ಇರ್ಬೋದು, ಶಾರದಾಂಬಾ ಪೀಠ ಇರ್ಬೋದು, ಆಮೇಲೆ ನಂಜನಗೂಡು, ನಂಜೇಶ್ವರ ಅವ್ರಿಗೆಲ್ಲ ದೇಣಿಗೆ ಇಂಥ ಲೆಕ್ಕ ಹಾಕ್ತಾ ಹೋದ್ರೆ ಗೆಜೆಟ್ನಲ್ಲಿ ಇದೆ. ನನಗೆ ಟಿವಿಯಲ್ಲಿ ಚರ್ಚೆಗೆ ಗೋಮಧುಸೂದನ್ ಅವರೆಲ್ಲ ಬಂದಿದ್ರು. ದಾಖಲಾತಿ ತಂದು ಚರ್ಚೆ ಮಾಡ್ರಿ, ದಾಖಲಾತಿ ಇಲ್ದಲೆ ಯಾವುದೋ ಒಂದು ಕಾದಂಬರಿ ಕತೆ ಹೇಳ್ಕೊಂಡ್ಬಂದು ನೀವು ಚರ್ಚೆ ಮಾಡೋದಕ್ಕಿಂತ ದಾಖಲಾತಿ ನಾವು ತರ್ತೀವಿ. ದಾಖಲಾತಿಗಳು ಗೆಜೆಟೇರಿಯನ್ನಲ್ಲಿ ಏನಿದೆ ಅದನ್ನು ನಾವು ತರ್ತೀವಿ. ಕತೆ ಕಾದಂಬರಿ ವಿರೋಧಿಗಳು ಬರ್ದಿರೋ ತಾವು ಮಾಡ್ಬೇಡ್ರಿ. ಅವ್ರಿಗೆ ನನಗೆ ಜಗಳ ಆಯ್ತು 3 ಬಾರಿ. ನಾನು TV ಇಂಟರ್ವ್ಯೂಗೆ ಹೋಗಿದ್ದೆ ನಾನು. ಆಮೇಲೆ ಯಾರು ಅವರು ನಿರೂಪಣೆ ಮಾಡೋಕ್ಕೆ ಕೇಳಿದ್ರು. ನಾನು ಹೇಳಿದೆ, ನೀವು ಸುಮ್ಮನೆ ಕುಂತ್ಕೋಬೇಕು, ನಾವು 3 ಜನ ಮಾತಾಡ್ತೀವಿ, ನೀವು ಒಳ್ಳೆ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ನೀವು ತುಂಬ ಸಲ ನಾವು ಸಾಹೇಬ್ರಿಗೆ ಅಲ್ಲಿ ನಮ್ಗೇನು ಮಿಸ್ಗೈಡ್ ಮಾಡ್ತಾನಂದ್ರೆ, ನಮ್ಮ ಪಾಯಿಂಟ್ ಬಂದಾಗ ನಮಗೆ ಅವನಿಗೆ ಮಾತಾಡಂತಾರೆ. ಅದಕ್ಕೆ ನಾನು ಹೇಳ್ಬಿಟ್ಟೆ, ನೀನು ಸುಮ್ಮನೆ ಕುಂತ್ಕೋ, ನೀನು ಏನು ಓದಿದ್ಯಾ, ನಾವು 3 ಜನ ಮಾತಾಡ್ಕೊಂತೀವಿ. ಆ ಕಾರ್ಯಕ್ರಮನೇ ಕಟ್ಟಾಗ್ಬಿಡ್ತಾವತ್ತು. ಹಿಸ್ಟ್ರಿ ಗೊತ್ತಿರೋದಿಲ್ಲ ಅವನಿಗೆ, ಕೇಳೋನಿಗೆ, ಮಾಧ್ಯಮದವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅಡ್ಡಪಡಿಸ್ತಿರ್ತಾರೆ. ನಾನು ನೇರವಾಗಿ ಹೇಳಿದೆ, ನೀನು ಸುಮ್ಮನೆ ಕುಂತ್ಕೋ, ನಾವು 3 ಜನ ನಾವು ಚರ್ಚೆ ಮಾಡ್ತೀವಿ, ಅದನ್ನು ರಿಲೇ ಮಾಡಿ ನೀನು. ನೆಕ್ಸ್ಟ್ ಟೈಮ್ ಕರೀಲಿಲ್ಲ ನನ್ನ ಮೈತ್ರಿ. ಅದಾದ ನಂತರ ಅಲ್ಲೇ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆ ತಿಪ್ಪೇರುದ್ರ ಸ್ವಾಮಿ ಮಠ ಅಂತ ಇದೆ. ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ. ಅದು ಹೈದರಾಲಿ ಅವರು ಕಟ್ಟಿಸ್ಕೊಟ್ಟಿರೋದು. ಹೈದರಾಲಿ ಅವರು ಯುದ್ಧ ಮಾಡೋದಕ್ಕೆ ಹೋದಾಗ ಮಧುಕರ್ನಾಯಕ ಯುದ್ಧ ಆಗುತ್ತೆ. ಅಲ್ಲಿ ಹೈದರಾಲಿ ಅವ್ರಿಗೆ ಮಕ್ಕಳಿರೋದಿಲ್ಲ. ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳ್ತಾರೆ. ಅಲ್ಲಿ ಜನಪದ ಕಲೆಯಲ್ಲಿ ಹೇಳೋದು ಹಾಡಲ್ಲಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಹೋದಾಗ ಟಿಪ್ಪು ಸುಲ್ತಾನಿಗೆ ಗಂಡು ಮಗು ಆಗುತ್ತೆ. ಆದಾಗ ಅವ್ರೇನು ಹೇಳ್ತಾನೆ, ಆ ಭಾಗದ ಜನ, ಉತ್ತರ ಕರ್ನಾಟಕದ ಜನ ಹೇಳ್ತಾರೆ, ತಿಪ್ಪೇರುದ್ರ ಸ್ವಾಮಿ ಹೆಸರೇ ಟಿಪ್ಪು ಸುಲ್ತಾನ್ಗೆ ಇಟ್ಟಿರೋದು, ಅದಕ್ಕೆ ಮಠ ಕಟ್ಸ್ಕೊಟ್ಟಿದ್ದಾರೆ ಅಂತಾರೆ. ಈ ಭಾಗದಲ್ಲಿ ಟಿಪ್ಪು ಮಸ್ತಾನಿ ಅಂತ ಹೇಳ್ಬಿಟ್ಟು ಈ ಥರ ಒಟ್ಟಿಗೆ ಟಿಪ್ಪು ಸುಲ್ತಾನ್ದು ಚರ್ಚೆ ಇದೆ. ನಾವು ಚಿಕ್ಕರಿದ್ದಾಗ ಲಾವಣಿ ಹೇಳ್ತಿದ್ರು, ಕಳೆತಾಗ ಹೆಣ್ಣು ಮಕ್ಕಳು ಹೊಲದಲ್ಲಿ ಹಾಡು ಹೇಳ್ತಿದ್ರು, ಟಿಪ್ಪು ಸುಲ್ತಾನ್ ಹಾಡು. ನಾನು ಚಿಕ್ಕನಿದ್ದಾಗ ಇಂತಹ ಕೊಡೆಗಳು, ಚನ್ನಪಟ್ಟಣದ ಗೊಂಬೆಗಳಿದ್ದಾವೆ. ಚನ್ನಪಟ್ಟಣದ ಗೊಂಬೆ ವರ್ಲ್ಡ್ ಫೇಮಸ್. ಅದನ್ನ ಫ್ಯಾಕ್ಟ್ರಿ ತಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್. ಈಗ ಹೇಳ್ತಾ ಹೋದ್ರೆ ನಾನು ಹೇಳೋದು ಕಾದಂಬರಿ ವಿಷಯ ಅಲ್ಲ, ಕತೆ ವಿಷಯ ಅಲ್ಲ. ಗೆಜೆಟೇರಿಯನ್ನಲ್ಲಿ ಏನಿದೆ,
ಗೆಜಿಟೇರಿಯನ್ನಲ್ಲಿ ಏನು ದಾಖಲೆ ಆಗಿದೆ ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಇನ್ನೂ 106 ಇದಾವೆ ಗೆಜಿಟೇರಿಯನ್ನಲ್ಲಿ. ಆದ್ರಿಂದ ಈ ಕೆಲವರು ಏನಿದ್ದಾರೆ ಗೊತ್ತಾ, ಟಿಪ್ಪು ಸುಲ್ತಾನ್ ಅಂದ್ರೆ ಭಾಳ ಹೆದರಿಕೆ ಬೇರೆಯವರಿಗೆ, ಅದೇನು ಹೆದರಿಕೆನೋ ಗೊತ್ತಿಲ್ಲ. ಇವತ್ತು ಅವ್ರ ವಿರೋಧಿಗಳು, ಬ್ರಿಟಿಷರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಟಿಪ್ಪು ಸುಲ್ತಾನ್ ಬಗ್ಗೆ 106 ಪುಸ್ತಕಗಳು ಬರ್ತಾರೆ ಅವ್ರ ಬಗ್ಗೆ ಒಳ್ಳೆಯದಾಗಿ. ಟಿಪ್ಪು ಸುಲ್ತಾನ್ ಕೇವಲ ಭಾರತದ ಹೀರೋ ಅಲ್ಲ, ಇಡೀ ವಿಶ್ವದ ಹೀರೋ. ರಾಕೆಟ್ ಲಾಂಛನ ಮಾಡಿದಿರ್ಬೋದು. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಹೆಸರಿದೆ, ಪ್ರಪಂಚದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಇದೆ, ಅಮೆರಿಕದ ನಾಸದಲ್ಲಿ ಟಿಪ್ಪು ಸುಲ್ತಾನನ ಫೋಟೋ ಇದೆ, ಭಾರತದ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಫೋಟೋ ಇದೆ. ಇದಕ್ಕಿನ್ನ ದಾಖಲಾತಿ ಬೇಕಾ ಟಿಪ್ಪು ಸುಲ್ತಾನ್ ಕೆಟ್ಟದಂತ ಹೇಳಿದ್ದು? ಯಾರೋ ಸಂತೆಯಲ್ಲಿ ಪುಸ್ತಕ ಮಾರೋರು 2-3 ಕಾದು ನನ್ನ ಜೊತೆಗೆ ಓದಿದ್ರೆ 10 ನನ್ನ ಕ್ಲಾಸ್ಮೇಟ್ಗಳೇ 10 ಜನ ಹಿಸ್ಟ್ರಿ ಬರ್ತಾರೆ, ಹೊಸ ರಾಜರುಗಳು ಸೃಷ್ಟಿ ಮಾಡಿದ್ದಾರೆ. ಅದೇ ತರ ದಯವಿಟ್ಟು ಟಿಪ್ಪು ಸುಲ್ತಾನ್ ಹೆಸರು ಸೂರ್ಯಚಂದ್ರ ಇವರಿಗೆ ಯಾರ ಕೈಯಿಂದ ಅಳಿಸೋದಕ್ಕಾಗೋದಿಲ್ಲ. 18 ವರ್ಷ ಆಯಿತು ನಾನು ಸತತವಾಗಿ ಇದನ್ನ ಪ್ರಾರಂಭ ಮಾಡಿ, ಈಗ ನನಗೆ 70 ವರ್ಷ, 45 ವರ್ಷ ಮಗ ದುಬೈನಲ್ಲಿದ್ದಾನೆ, ನನಗೆ ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಒಬ್ಬ ಮಗ ಲಾಯರು, ಮನೆತನದಲ್ಲೇ ಇರಲಿ ಲಾಯರ್ ಅಂತ. ನಾನು 17 ವರ್ಷ ಇದು ಸಂಘಟನೆ ಮಾಡಿದೆ ನಾನು. ಯಾಕಂದ್ರೆ ಯುವಕರಿಗೆಲ್ಲ ಒಂದ್ ಕಡೆ ಕಟ್ಟಾಕಿದ್ದೇನೆ. ಸುಮಾರು 350 ರೋಡ್ ಶೋ ಮಾಡಿದ್ದೀನಿ. ಒಂದೊಂದು ರೋಡ್ ಶೋನಲ್ಲಿ 50,000 ಜನ ಇದ್ದಾರೆ. ಆನೆ ಮೇಲೆ, ಕುದುರೆ, ಒಂಟೆ ಎಲ್ಲ ಮುಗಿಸ್ಬಿಟ್ಟೆ ನಾನು. ಮುಖ್ಯಮಂತ್ರಿ ಆದರೂ ಮುಗಿಸ್ತಿದ್ದಿಲ್ಲ, ಅಷ್ಟು ಮುಗಿಸ್ಬಿಟ್ಟೆ. ಆದರೂ ನಾನು 40 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ರಾಜಕೀಯ ಇದ್ರು ಯಾರು ಟಿಪ್ಪು ಕಾಸಿಮಲ್ಲಿ ಎಂದಿದ್ದರು. ಒಂದೇ ಒಂದು ಒಲಿ ಹೆಸರು ತಗೊಂಡು ನಾನು ಹೊರಟ್ನಲ್ಲ, ಆ ಹೆಸರಿಂದ ನನಗೆ ಚಿಕ್ಕ ಮಕ್ಕಳು ಹೋದ್ರು ಟಿಪ್ಪು ಕಾಸಿಮಲ್ಲಿ ಹೋಗ್ತಿದ್ದಾರೆ ಅಂತಿದ್ದಾರೆ. ಈಗ ಅಧ್ಯಕ್ಷರುಗಳಿಗೆ ನಮ್ಮ ಇಸ್ಮಾಯಿಲ್ ಬಬ್ಬು ಕಟ್ಟೆಯವರಿಗೆ ನಾನು ಆರಿಸಿಲ್ಲ, ಅದ್ರ ಟಿಪ್ಪು ಸುಲ್ತಾನ ಆರಿಸಿರೋದು. ನನ್ನ ಸಮಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಮಾಮೂಲಿ ವ್ಯಕ್ತಿಗಳು, ದೊಡ್ಡ ಕೋಟೇಶ್ವರ ಅವ್ರ ಹೆಸರು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟಿದೆ. ಆದ್ರಿಂದ ರಾಜಕಾರಣದಲ್ಲಿ ನಾನು ಇದ್ರೂ ನನಗೆ ಹೆಸರಾಗ್ಲಿಲ್ಲ. ನನಗೆ ಒಲಿ ಹೆಸರು ತಗೊಂಡು ನಾನು ಹೊರಗೆ ಹೊರಟ ತಕ್ಷಣ ದೇವ್ರು ನನಗೆ ಟಿಪ್ಪು ಕಾಸಿಮಲಿ ಅಂತ ಹೆಸರು ಕೊಟ್ಟ. ಯಾವ ಊರಿಗೆ ಹೋದ್ರು ಜನ ಸೇರ್ತಾರೆ, ಗೌರವ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂದ್ರೂ ನನಗೆ 4-5 ಕಿಲೋಮೀಟರ್ 10-6 ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ಇದು ಒಲಿ ಕಾರ್ಯಕ್ರಮ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಒಬ್ಬ ಸ್ವತಂತ್ರ ಹೋರಾಟಗಾರರ ಕಾರ್ಯಕ್ರಮಕ್ಕೆ ಬರೋರು ಮಾತ್ರ ಒಳ್ಳೆ ಧೈರ್ಯವಂತರು, ಗಂಡಸರು ಅಂತ ಹೇಳಕ್ ಬರ್ತೀನಿ ನಾನು. ಯಾರಾದ್ರೂ ನಿಮ್ಮ ತಂದೆ ತಾಯಿಗೆ ಹೇಳಿ, ಅಜ್ಜ ಮುತ್ತಾತರು ಯಾರಾದ್ರೂ ಭಾರತ ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಂಥ ವ್ಯಕ್ತಿಗಳು ಇದ್ರೆ ಮಾತ್ರ ಅಂತ ವಂಶಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೋ ಹೊರತು ಬೇರೆ ಮೀರ್ ಸಾತಿಗೆ ಸಪೋರ್ಟ್ ಮಾಡಿದರೆ ಯಾರೂ ಬರೋದಿಲ್ಲ. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರೆಲ್ಲ. ನಾನು ಹೇಳ್ತೀನಿ, ನಿಮ್ಮ ತಂದೆ ತಾಯಿಗಳು ಯಾರನ್ನ ಆಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟ ಅಂತಾರೆ ಮಾತ್ರ ರಕ್ತ ಈ ಒಂದು ಕಾರ್ಯಕ್ರಮಕ್ಕೆ ತರುತ್ತೆ. ಆದ್ರಿಂದ ನಾವು ತಾವೆಲ್ಲ ಬಂದಿದ್ದಾರೆ. ಅದರಲ್ಲಿ ಸಹ ಡಿಸೋಜ ಸಾಹೇಬ್ ನಾನು ಟಿವಿಯಲ್ಲಿ ಭಾಳ ನೋಡ್ತಿದ್ದೆ. ಆವಾಗಿನ ಕಾಲದಲ್ಲಿ ನಮ್ಮ ಗುಂಡ್ರಾಯರು, ನಮ್ಮ ಜಾರ್ಜು, ಯೂತ್ ಕಾಂಗ್ರೆಸ್ನಲ್ಲಿ ನಾವೆಲ್ಲ ಇದ್ವಿ. ಭಾಳ ಕಷ್ಟಪಟ್ಟ. ಯಾಕೋ ನನಗೆ ರಾಜಕೀಯ ಒಲಿಲಿಲ್ಲ. ಅದಕ್ಕೆ 17 ವರ್ಷದಿಂದ ಈ ಸಂಘಟನೆಯಲ್ಲಿ ಮಾಡಿದೆ. ಹಿಂದೂ ಮುಸ್ಲಿಂ ಈ ಸಂಘಟನೆಯಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ಇದು ಮುಸಲ್ಮಾನರಿಲ್ಲ. 80% ದಲಿತರು, ಹಿಂದುಳಿದವರು ಪ್ರತಿಯೊಬ್ಬರು ಇದ್ದಾರೆ. ಆದ್ರಿಂದ ಬಹಳಷ್ಟು ಸಮಯ ತಗೊಂಡಿದ್ದೀನಿ. ವೇದಿಕೆ ಮೇಲೆ ಗಣ್ಯರು ಮಾತಾಡೋರು ಬಹಳ ಇದ್ದಾರೆ. ಆಮೇಲೆ ಇದಾದ ತಕ್ಷಣ ಮನೆ ಉದ್ಘಾಟನೆ ಬೇರೆ ಇದೆ, ಟಿಪ್ಪು ಹೌಸ್. ಅದನ್ನ ಸಾಹೇಬರು ಬಂದಿದ್ದಾರೆ, ಅರ್ಜೆಂಟಾಗಿ ಮಂತ್ರಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸಾಹೇಬರ ಕಡೆಯಿಂದನೇ ಉದ್ಘಾಟನೆ ಮಾಡಿ ಈಗ ಏನು ಸನ್ಮಾನ ಸಮಾರಂಭ ಯಾರಾದರೂ